ಬಾಲಿವುಡ್ ನಟ ಶಾರುಖ್ ಪುತ್ರ ಆರ್ಯನ್ಗೆ ಡ್ರಗ್ ಸಂಕಟ ಎದುರಾಗಿದೆ. ಕ್ರೂಸ್ ಹಡಗಿನಲ್ಲಿ ಡ್ರಗ್ ಪಾರ್ಟಿ ನಡೆಸುತ್ತಿದ್ದವರನ್ನ ಈಗಾಗಲೇ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಈ ನಶೆಗಾರರ ಹೈಫೈ ಪಾರ್ಟಿಯಲ್ಲಿ ಶಾರುಖ್ ಪುತ್ರನು ಭಾಗವಹಿಸಿ ಕೋಳ ಹಾಕಿಸಿಕೊಂಡಿದ್ದಾನೆ. ವಿಚಾರ ಇದಲ್ಲ, ಈತನ ಮನೆ ಹಾಳು ಕೆಲಸಕ್ಕೆ ಕುಮ್ಮಕ್ಕು ಕೊಟ್ಟವನೇ ಅಪ್ಪ ಶಾರುಖ್ ಅಂದ್ರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಬಾಲಿವುಡ್ನಲ್ಲಿ ತನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡ ಶಾರುಖ್ ಏನು ಸಭ್ಯನಲ್ಲ. ಈಗಾಗಲೇ ದೇಶದ ವಿರುದ್ಧ ಮಾತನಾಡಿ ಜನರಿಂದ ಅದೆಷ್ಟೋ ಬಾರಿ ತುಪುಕ್ ಎಂದು ಉಗಿಸಿಕೊಂಡಿದ್ದಾನೆ. ಕ್ರಿಕೆಟ್ ಸಮಯದಲ್ಲಿ ತ್ರಿವರ್ಣ ಧ್ವಜವನ್ನು ಉಲ್ಟಾ ಹಿಡಿದು ಜನರಿಂದ ಟೀಕೆಗೆ ಒಳಗಾಗಿದ್ದನ್ನು ಯಾರೂ ಮರೆತಿಲ್ಲ. ಹೀಗೆ ಶಾರುಖ್ನ ಅವಾಂತರಗಳ ಬಗ್ಗೆ ಹೇಳ್ತಾ ಹೋದ್ರೆ ಪುರಾಣವೇ ಇದೆ. ಅಪ್ಪನೇ ಹೀಗಿರುವಾಗ ಇನ್ನು ಮಗ ಸಾಚಾ ಆಗಿರೋಕೆ ಸಾಧ್ಯವೇ? ಚಾನ್ಸೇ ಇಲ್ಲ. ಹಾಗೆ ಅಪ್ಪನೇ ಮಗನಿಗೆ ಒಂದಿಷ್ಟು ಕಿವಿ ಮಾತನ್ನು ಹೇಳಿದ್ದಾನೆ. ಪೋಲಿ ವಿದ್ಯೆಯನ್ನು ಮಾನ ಮರ್ಯಾದೆ ಇಲ್ಲದೆ ಮಗನ ತಲೆಗೆ ತುಂಬಿದ್ದಾನೆ. ಈ ವಿಚಾರವನ್ನು ಸ್ವತಃ ಶಾರುಖ್ ಖಾನ್ನೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಹೌದು, ಸಂದರ್ಶನವೊಂದರಲ್ಲಿ ಮಾತನಾಡಿದ ಖಾನ್ ತನ್ನ ಮಗನಿಗೆ ನಾನು ಹುಡುಗಿಯರ ಜೊತೆ ಸುತ್ತಾಡು, ಸಿಗರೇಟ್ ಸೇದು, ಡ್ರಗ್ಸ್ ಸೇವಿಸು, ಹಾಗೆ ಸೆಕ್ಸ್ ಮಾಡು ಅಂತ ಹೇಳಿದ್ದೀನಿ ಎಂದು ಯಾವುದೇ ಮುಜುಗರ ಇಲ್ಲದೆ ಓಪನ್ ಆಗಿಯೇ ಹೇಳಿಕೊಂಡಿದ್ದಾನೆ. ಅಪ್ಪನೇ ಮನೆ ಹಾಳು ಕೆಲಸ ಮಾಡೋ ಬಗ್ಗೆ ಹೇಳಿದ್ರೆ ಮಗ ಸುಮ್ಮನಿರ್ತಾನ? ಅಪ್ಪನ ಮಾತಿನಂತೆ ಆರ್ಯನ್ ಅಲ್ಕಾ ಕೆಲಸವನ್ನು ನಿರರ್ಗಳವಾಗಿ ಮಾಡ್ತಾ ಇದರಲ್ಲಿ ಇಲ್ಲೀಗಲ್ ಆಗಿರೋ ಡ್ರಗ್ಸ್ ಸೇವನೆ ಮಾತ್ರ ಬೆಳಕಿಗೆ ಬಂದಿದೆ. ಇನ್ನು ಈತನ ಕಾಮಕ್ಕೆ ಅದೆಷ್ಟೋ ಹುಡುಗಿಯರು ಬಲಿಯಾಗಿದ್ದಾರೋ ಗೊತ್ತಿಲ್ಲ. ಅಪ್ಪನೇ ಮಗನಿಗೆ ಹಲ್ಕಾ ಕೆಲಸ ಮಾಡೋದನ್ನ ಹೇಳಿಕೊಟ್ರೆ ಆತನಾದರೂ ಏನ್ ಮಾಡ್ತಾನೆ? ಇವೆಲ್ಲವನ್ನು ಗಮನಿಸುವಾಗ ಇದಕ್ಕೆ ನೇರ ಹೊಣೆ ಶಾರುಖ್ ಅಲ್ಲದೆ ಮತ್ಯಾರು? ಇವನೊಬ್ಬ ಅಪ್ಪನ. ಮಕ್ಕಳು ತಪ್ಪು ಮಾಡಿದಾಗ ಸರಿದಾರಿಗೆ ತರುವ ತಂದೆಯನ್ನ ನೋಡಿದ್ದೀವಿ. ಆದರೆ ಸರಿದಾರಿಯಲ್ಲಿದ್ದ ಮಗನನ್ನು ತಪ್ಪು ದಾರಿಗೆ ತಳ್ಳಿದ ಅಪ್ಪ ಇವನೇ ಇರಬೇಕು. ಒಟ್ಟಿನಲ್ಲಿ ಅಪ್ಪನಿಂದಲೇ ಆರ್ಯನ್ನ ಜೀವನ ಹಾಳಾಗಿರೋದಂತೂ ಸತ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.